ಕನಕದಾಸರು ಲೋಕಗುರು ಲೋಕೊಡು ಭಕ್ತಿರ್ದು ಶ್ರೇಷ್ಠ ಬೊಕ್ಕೊಂಜಿ ಇಜ್ಜಿಂದ ಕೀರ್ತನೆಲೆಡು ಸಾರ್ದಿನಾರೆಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ಡಾಕ್ಟರ್ ಬಿ.ವಿ. ವಸಂತ ಪಂತೆರ ಶಕ್ತಿನಗರ ಶಕ್ತಿ ವಿದ್ಯಾಸಂಸ್ಥೆಡು ಶುಕ್ರವಾರ ಕನಕದಾಸ ಜಯಂತಿ ಕಾರ್ಯಕ್ರಮ ಉದಿಪನುಡು ಆರ್ಪಾತಿರಿಯರ ಕುಡ್ಲ ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆಡು ಕನಕದಾಸ ಜಯಂತಿ ಆಚರಣೆ ಶುಕ್ರವಾರ ನಡೆತಂಡು ಕರ್ನಾಟಕ ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ಡಾಕ್ಟರ್ ಬಿ.ವಿ. ವಸಂತ್ ಶಕ್ತಿ ವಿದ್ಯಾಸಂಸ್ಥೆದ ಆಡಳಿತಾಧಿಕಾರಿ ಕೆ.ಸಿ. ನಾಯಕ್ ಎಂಚ ಬೆಣ್ಣೀರು ಪಾಲ್ದೆತುಂದು ಕಾರ್ಯಕ್ರಮ ಉದಿಪನ ಮಲ್ತಿರು. ಮೈಸೂರದ ಮಹಾರಾಣಿ ಕಾಲೇಜು ಕನ್ನಡ ವಿಭಾಗದ ಪ್ರಾಧ್ಯಾಪಕರ್ಲ ಆದುಪುನ ಡಾಕ್ಟರ್ ಬಿ.ವಿ. ವಸಂತ ಪಾತಿರ್ದು ಕನಕದಾಸಿರು ಲೋಕುಗು ಗುರು ಲೋಕೊಡು ಭಕ್ತಿಡು ಶ್ರೇಷ್ಠ ಬೊಕ್ಕೊಂಜಿ ಇಜ್ಜಿಂದು ಕೀರ್ತನೆಲೆಡು ಸಾರ್ದನಾರು ಸಿರಿ ಸಂಪತ್ತಿಡ್ದು ಮಾತ್ರ ವ್ಯಕ್ತಿವರಿ ಸಮಾಜದ ಕೇಂದ್ರ ಬೊಟ್ಟ ಆಪನಿ ಅತ್ತು ಆಯ್ನ ಗುಣ ದೋಷ ದಿಟ್ಟಿ ನಡವಳಿಕೆಲ ಮಲ್ಲ ಪಾಲು ದೆತುನುಡುಂದು ಪಂಡಿರು. ಮತ್ತು ಅವರನ್ನು ತಪ್ಪಿತಸ್ಥ ಅಂತ ಮಾಡಿದ್ದಕ್ಕೆ ಹೋರಾಡ್ತೀವಿ ಮತ್ತು ಆ ಮೂಲಕ ಅವರನ್ನು ನಾಶ ಮಾಡ್ತೀವಿ. ಅವನಿಂದ ಮೊದಲು ನಾವು ನಾಶ ಅದ್ದು ಆಕಾಶದ ಎತ್ತರದಲ್ಲಿ ಹಾರಿದ್ರು ಕೂಡ ಹತ್ತಿರ ಹಾವು ಕಂಡಾಗ ಅವರ ಕಣ್ಣೀರು. ಆದ್ರೆ ಚಕ್ರವಾಕ ಪಕ್ಷಿ ನೆಲದ ಮೇಲಿದ್ರು ಕೂಡ ಅದು ಬೆಳದಿಂಗಳನ್ನು ಕುಡಿಯೋದಕ್ಕೆ ತನ್ನ ಕಣ್ಣನ್ನ ಮುಗಿಯುತ್ತಕ್ಕೆ ಬೀಳ್ತೇವೆ. ಅದರಿಂದ ವಿಷಯ ಯಾವ ಕುರ್ಚಿ ಮೇಲೆ ಕೂತಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಯಾವ ದೃಷ್ಟಿಕೋನದಿಂದ ಬದುಕ್ತಾ ಇದ್ದಾನೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಕನಕದಾಸ ಹೇಳ್ತಾನೆ, ತಪ್ಪು ಸ್ವಾಮಿ ಸಾಸಿರವಿರಲು ಒಳಿತು ಒಂದು ಗುಣ ಬರೆ ಒಪ್ಪಿಕೊಂಬುದು ಬಲ್ಲವರು. ಸಾವಿರ ತಪ್ಪುಗಳಿರಬಹುದು, ಅದರ ಒಂದೇ ಒಂದು ಒಳ್ಳೆ ಇದ್ದರೂ ಕೂಡ ಬಲ್ಲಿದರಾದವರು ಆ ಒಂದು ಒಳ್ಳೆಯ ಗುಣವನ್ನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾರೆ. ಶಕ್ತಿ ವಿದ್ಯಾಸಂಸ್ಥೆದ ಪ್ರಧಾನ ಸಲಹೆಗಾರರು ರಮೇಶ್ ಕೆ, ಸಂಸ್ಥೆದ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ ಪಾಲ್ಗೊಂಡರು. ಭಾರತ ಸರ್ಕಾರ ದತ್ತೋಪಂತ ತೆಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಅಭಿವೃದ್ಧಿ ಮಂಡಳಿ ಬೊಕ್ಕ ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ನಿಲೆಟ್ ರಡ್ಡ ದಿನದ ಸ್ವಉದ್ಯೋಗ ತರಬೇತಿ ಬೊಕ್ಕ ಮಾಹಿತಿ ಕಾರ್ಯಾಗಾರ ಕುಳಾಯಿದ ಶ್ರೀ ಮಾತ್ರ ಕೃಪಾಡ್ ನಡೆತನ ಕುಡ್ಲ ಮಹಾನಗರ ಪಾಲಿಕೆದ ಒತ್ತು ಮೇಯರ್ ವೇದಾವತಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಕುಳಾಯಿದ ಪುಷ್ಪ ನಾಗೇಶ್ ಕರ್ಕೇರ್ನ ಇಲ್ಲು ಶ್ರೀ ಮಾತ್ರ ಕೃಪಾಡು ರಡ್ಡು ದಿನದ ಸ್ವ ಉದ್ಯೋಗ ತರಬೇತಿ ಬೊಕ್ಕ ಮಾಹಿತಿ ಕಾರ್ಯಾಗಾರ ಗುರುವಾರ ಬೊಕ್ಕ ಶುಕ್ರವಾರ ನಡೆತದೆ. ಭಾರತ ಸರ್ಕಾರ ದತ್ತಪಂತ ದೇಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಅಭಿವೃದ್ಧಿ ಮಂಡಳಿ ಬೊಕ್ಕ ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕ ಒಟ್ಟಾದ ಅಟ್ಟನೆ ಮಲ್ತಿನ ಕಾರ್ಯಕ್ರಮನು ಕುಡ್ಲ ಮಹಾನಗರ ಪಾಲಿಕೆ ಒತ್ತು ಮೇಯರ್ ವೇದಾವತಿ ಉದಿಪನ ಮಲ್ತಿರು. ಪ್ರತಿಯೊರಿಲ ಸ್ವಂತ ಬೇಲೆಗೆ ಪ್ರಯತ್ನ ಮಲ್ಪಡು ಅವಕ್ಕೆ ಇತ್ತೆ ಹೆಚ್ಚಿನ ಅವಕಾಶಗಳು ಉಂಡುಂದು ವೇದಾವತಿ ಪಂಡಿರು. ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ಗುರುಕಾರ್ಯರು ಹರೀಶ್ ಪೂಜಾರಿ ಗುರುಕಾರ್ಮೆ ವಹಿಸುತ್ತಿದ್ದರು. ಕಾರ್ಮಿಕ ಬೊಕ್ಕ ಉದ್ಯೋಗ ಮಂತ್ರಾಲಯದ ಪ್ರಾದೇಶಿಕ ನಿರ್ದೇಶನಾಲಯ ಕುಡ್ಲದ ಶಿಕ್ಷಣಾಧಿಕಾರಿ ಎಚ್ ಶಿವಬೋರಯ್ಯ ಪಾತಿರ್ದು ಜನಪ್ರತಿನಿಧಿಗಳು ಇತ್ತೆ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಲ್ಪಡು ಕೌಶಲಾಭಿವೃದ್ಧಿ ಯೋಜನೆ ಎಡ್ಡ ಕಾರ್ಯಕ್ರಮ ಅವೆಡ್ದು ಹೆಚ್ಚಿನ ತರಬೇತಿ ಪಡೆಯರೆ ಅವಕಾಶ ಉಂಡು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಇದಕ್ಕೆ ಎಡ್ಡೆ ಅನುದಾನ ಒದಗಾವುಡುಂದು ಆರು ಪಂಡ್ಯರು. ಇವತ್ತು ಇದು ಕೌಶಲಾಭಿವೃದ್ಧಿ ಒಂದು ಘಟಕಗಳು ಇವತ್ತು ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲೂ ಸಹ ಕೌಶಲಾಭಿವೃದ್ಧಿ ಇದೆ. ಅದರಲ್ಲಿ ಹೆಚ್ಚಿನ ವಿಶೇಷವಾಗಿ ನಾವು ಯಾವ ತರಬೇತಿಯನ್ನು ನಾವು ಪಡ್ಕೊಂಡಿದ್ದೀವಿ, ಹೆಚ್ಚಿನ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇದೆ. ಅಲ್ಲಿ ಏನು ಸ್ವ ಉದ್ಯೋಗ ಅಂತ ನಾವು ಕರ್ಕೊಳ್ತೀವಿ. ಸ್ವ ಉದ್ಯೋಗ ಅಂದ್ರೆ ಏನು? ಸಾಮಾನ್ಯವಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರೆಯುವಂಥದ್ದು. ನಾನು ನನ್ನನ್ನು ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಹೇಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ನಾವಿಲ್ಲಿ ಅರ್ಥಕೊಂಡಿರುವಂಥದ್ದು. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಅನುದಾನವನ್ನು ನೀಡ್ತಾ ಇದೆ. ಆ ಒಂದು ಉದ್ಯೋಗವನ್ನು ಹೆಚ್ಚು ಸೃಷ್ಟಿ ಮಾಡಬೇಕು ಅಂತ ಆ ಒಂದು ದಿಕ್ಕಿನಲ್ಲಿ ಇವತ್ತು ನಾವು ನಿಮಗೆ ಇಲ್ಲಿ ಒಂದು ಕೋವಿಡ್ ಅವೇರ್ನೆಸ್ ನಾವು ಇಟ್ಕೊಂಡಿದ್ದೀವಿ ಮಾಹಿತಿಯನ್ನ. ತರಬೇತಿದಾರರು ರೇಖಾ ಗೋಪಾಲ್, ಹರಿಣಿ ಜಯರಾವ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಾಗೇಶ್ ಎಲ್ ಕರ್ಕೇರ, ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ಮಾಣ ನಿರ್ದೇಶಕರು ರಕ್ಷಿತ್ ಕೆ ಪೂಜಾರಿ ಪಾಲ್ಗೊಂಡರು.
ಮಾಜಿ ಮೇಯರ್ ಕೃಷ್ಣಪ್ಪ ಮೆಂಡನ್ ಶುಕ್ರವಾರ ಕುಡ್ಲಾ ಪಡಿಲ್ದ ಅರೆನ ಇಲ್ಲಡು ತೀರಿಯರ ಅರೆಗು 89 ವರ್ಷ ಪ್ರಾಯಾದಿತ್ತನ ಅತ್ತಾವರ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಮಾಜಿ ಮುಕ್ತೇಸರರು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗರ ಯಾನೆ ಸಫಲಿಗರ ಮಾತೃ ಸಂಘದ ಮಾಜಿ ಗುರ್ಕಾರ್ಯರಾದ್ಲ ಮೆಂಡನ್ ಸೇವೆ ಸಂದಾದೆರ ಸರಳ ಸಜ್ಜನರು ಸಮಾಜ ಸೇವಕರು ಅಂಚನೆ ಸಂಘಟನೆಕಾರರಾದ ಜನ ಮೆಚ್ಚುಗೆ ಪಡೆದಿತ್ತನ ಕೃಷ್ಣಪ್ಪ ಮೆಂಡನ್ ಶುಕ್ರವಾರ ಕುಡ್ಲಾ ಪಡಿಲ್ದ ಅರೆನ ಇಲ್ಲಡು ತೀರಿಯರು ಅರೆಗೆ 89 ವರ್ಷ ಪ್ರಾಯಾದಿತ್ತಂಡು ಕುಡ್ಲಾ ಮಹಾನಗರ ಪಾಲಿಕೆದ ಮಾಜಿ ಮೇಯರ್ ಆದ್ಲ ಕೃಷ್ಣಪ್ಪ ಮೆಂಡನ್ ಸೇವೆ ಸಂದಾದಿರು ಗಾಣಿಗ ಸಮಾಜದ ಒರಿ ಪ್ರಭಾವದ ನಾಯಕರಾದಿತ್ತನ ಕೃಷ್ಣಪ್ಪ ಮೆಂಡನ್ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಯಾನೆ ಸಫಲ್ಯರಿನ ಮಾತೃ ಸಂಘದ ಮಾಜಿ ಗುರ್ಕಾರ್ಯರ ಆದಿತ್ಯರು ಕೃಷ್ಣಪ್ಪ ಮೆಂಡನ್ ಅತ್ತಾವರ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಮಾಜಿ ಮುಕ್ತಾಸರರು ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಮಾಜಿ ಒತ್ತುಗುರ್ಕಾರ್ಯರೆಲ್ಲ ಆದಿತ್ಯರು ಬೊಡದಿ ಬೊಕ್ಕ ಇರುವರು ಪಂಚೋಕ್ಲಿನ ಆರು ಅಗತಿದ್ದರು ಕೃಷ್ಣಪ್ಪ ಮೆಂಡನ್ ತೀರನೆರೆದ ಅವರ ಅತ್ತಾವರ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅರೆಗೆ ಶ್ರದ್ಧಾಂಜಲಿ ಸಂದಾದೆ ನೆಂಪು ಮಲ್ತೊಂದು ಮೆನ್ಸ್ ಹೇರ್ ಸ್ಟುಡಿಯೋ ಫಾಲ್ಕನ್ ಕುಡ್ಲಾ ಫಳ್ನೀರ್ದ ಮಿಲೇನಿಯಂ ಟವರ್ಸ್ ಕಟ್ಟುನಡು ಶುಕ್ರವಾರ ಉದಿಪನಾಡ್ ದಕ್ಷಿಣ ಕನ್ನಡ ಜಿಲ್ಲಾ ಸವಿತಾ ಸಮಾಜ ಕುಡ್ಲದ ಗುರ್ಕಾರ್ಯರು ಆನಂದ ಭಂಡಾರಿ ಬಿನ್ನೇರ್ನ ಸೇರಿಕೆಡು ಫಾಲ್ಕನ್ ಸೆಲೂನ್ ಉದಿಪನ ಮಲ್ತೆರ ಕುಡ್ಲಾ ಫಲ್ನೀರ್ ಹೈಲ್ಯಾಂಡ್ ಆಸ್ಪತ್ರೆದ ಎದುರೊಪ್ಪನ ಮಿಲೇನಿಯಂ ಟವರ್ಸ್ ಕಟ್ಟುನಡು ಶುಕ್ರವಾರ ಫಾಲ್ಕಾನ್ ಮೆನ್ಸ್ ಹೇರ್ ಸ್ಟುಡಿಯೋ ಸೆಲೂನ್ ಉದಿಪನಗೂ ಅಟ್ಟಣೆ ಮಲ್ತದಿದ್ದರು ಬಿನ್ನೇರ್ನ ಸೇರಿಗೆಡು ದಕ್ಷಿಣ ಕನ್ನಡ ಜಿಲ್ಲಾ ಸವಿತಾ ಸಮಾಜ ಕುಡ್ಲದ ಗುರ್ಕಾರ್ಯರು ಆನಂದ ಭಂಡಾರಿ ಫಾಲ್ಕನ್ ಸೆಲೂನ್ ಉದಿಪನ ಮಲ್ತಿರು ಆನಂದ ಭಂಡಾರಿ ಪಾತಿರ್ದು ಹೊಸ ಸೆಲೂನುಗೂ ಎಡ್ಡೆಪ್ಪು ಬೈಕಿರು ಈ ಸಂಸ್ಥೆ ಆರನ ಇಂಚಿನ ಕನಸು ಎನ್ನಿದೆರ ಅಂಚನೆ ಅಭಿವೃದ್ಧಿ ಹೊಂದುದು ಆರು ಊರುಡು ಬರ್ತದ ನನವತ್ತು ಈ ಸಂಸ್ಥೆನ ಹುಟ್ಟು ಹಾಕದು ಈ ಸಂಸ್ಥೆ ಅಭಿವೃದ್ಧಿ ಹೊಂದಾಡು ಅಂಚನೆ ಇತ್ತೆ ನಿಕ್ಕ ನಿನ್ನ ಏರು ಮುತುವರ್ಜಿ ವಹಿಸೋದು ಮಲ್ಪ ಅಕ್ಕಲಿಗ್ಲ ಆಯ್ತಾ ಜಾಸ್ತಿ ಜವಾಬ್ದಾರಿ ತಂದು ಅಕ್ಕಲ ದೇವರಿನ ಅನುಗ್ರಹ ಅಕ್ಕಲಿಗೆ ಇಪ್ಪಾಡು ಈ ಸಂಸ್ಥೆ ಅಭಿವೃದ್ಧಿ ಆದ ಹೊಂದಾಡಬಂಡದ ಅಳಪೆ ಕರ್ಮಾರ್ ಸತ್ಸಂಗ ಸಮಿತಿದ ಸಂಚಾಲಕರು ವಾಸುದೇವ್ ಆರ್ ಕೊಟ್ಟಾರಿ ಬಿಜೆಪಿ ಕುಡ್ಲಾ ತೆನ್ಕಾಯಿ ಬ್ಲಾಕ್ ಗುರ್ಕಾರ್ಯರು ವಿಜಯಕುಮಾರ್ ಶೆಟ್ಟಿ ಪಾತಿರ್ದು ಗಿರಾಕಿಳಿಗೂ ಎಡ್ಡೆ ಸೇವೆ ಒದಗಾವನಂಚ ದೇವಿರ ಅನುಗ್ರಹ ಮಲ್ಪಡು ಜನ ಮೆಚ್ಚಿಗೆದ ಸೆಲೂನ್ ಪನ್ಪನ ಪುದರ ಪಡೆವಡೆಂದು ಎಡ್ಡೆಪ್ಪು ಬೈಕಿರು ಉಪಕಾರ ನಮ್ಮ ಜೀವನದಲ್ಲಿ ನಮ್ಮ ಬರ್ಪಿನಿದಾಲ ಸಮಾಜ ಪರಿಹಾರ ಅಂಚಾದ ಆಯೋಜನೆ ಎಡ್ಡೆ ಕಾರ್ಯಕ್ರಮದಲ್ಲಿ ಮಂದಿ ಮಾಡ್ತಾ ಇರಲಿಲ್ಲ ಆಶ್ವಾದ ಎಡ್ಡೆ ಆವಾಡು ಬತ್ತಿನಕ್ಕೆ ಕೂಡ ಸಂತೋಷ ಆವಾಡು ಆಗಲ ನೆಮ್ಮದಿ ಸಿಕ್ಕಾಡು ಒಕ್ಕ ಆಯಲ ಪೋಯಿನಕ್ಕೆ ಬತ್ತಿನಕ್ಕೆ ನಮ್ಮ ಊಟ ದೈವ ದೇವರ ಕಾಪಾಡಾಡು ಎಲ್ಲ ವಯೋಮಾನದಲ್ಲಿಯೂ ಸೌಂದರ್ಯವರ್ಧಕವಾಗಿ ಕೇಶರಾಶಿಯನ್ನೆಲ್ಲರೂ ಒಪ್ಪಿಕೊಂಡದ ವಿಷಯ ಅಂಥದ್ರಲ್ಲಿ ನಮ್ಮ ಮಿತ್ರ ನಮಗೆಲ್ಲ ಕಾರ್ಯಕ್ರಮಗಳು ನಮ್ಮ ಯೂತ್ ಅಸೋಸಿಯೇಷನ್ ಕ್ಲಬ್ಬಿಗೆ ಒಂದು ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡು ಈಗ ಹೊಸತೊಂದು ಉದ್ಯಮವನ್ನು ಮಂಗಳೂರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ತಲೆ ಹಾಕಿದ್ದಾರೆ. ಈ ಉದ್ಯಮದಲ್ಲಿ ವಿಶೇಷವಾಗಿ ಯುವ ಜನರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಈ ಮೆನ್ಸ್ ಹೇರ್ ಡ್ರೆಸ್ ಅನ್ನು ಓಪನ್ ಮಾಡಿರುವಂಥದ್ದು. ಮಂಗಳೂರಲ್ಲಿ ಒಳ್ಳೆಯ ಮೆನ್ಸ್ ಡ್ರೆಸ್ ಹೇರ್ ಡ್ರೆಸ್ಸಸ್ ಒಳ್ಳೆಯ ಹೆಸರು ಬರಲಿ, ಆ ಮೂಲಕ ಈ ಉದ್ಯಮ ಬೆಳೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಸಲ್ಲಿಸ್ತೇನೆ. ಅಳಪೆ ವಾರ್ಡ್ ಕಾರ್ಪೊರೇಟರ್ ಶೋಭಾ ಪೂಜಾರಿ, ಕುಡ್ಲದ ಗುರು ಎಲೆಕ್ಟ್ರಿಕಲ್ಸ್ ಯಜಮಾನಿರು ತಾರನಾಥ್ ಕರ್ಮಾರ್ ಬಿನ್ನೆರಾದು ಪಾಲ್ದೆತುಂಡಿರು. ಫಾಲ್ಕಾನ್ ಮೆನ್ಸ್ ಹೇರ್ ಸ್ಟುಡಿಯೋದ ದೀಪಕ್ ಬೊಕ ಕುಟುಂಬದಕ್ಲು ಬಂಧುಲು ದೋಸ್ತಿಲು ಪಾಲ್ದೆತುಂಡಿರು. ಬಡಗತಿಟ್ಟದ ಪುದರ್ಪೋಯಿ ಆಟದ ಕಲಾವಿದರು ಶ್ರೀಪಾದ ಹೆಗ್ಡೆ ಗುರುವಾರ ತೀರಿಯರ ಅರೆಗ 57 ವರ್ಷ ಪ್ರಾಯ ಆದಿತ್ತನ ಕರಿನ ವರ್ಷ ಗಾಡಿ ಅವಗಡ ಅದು ಆಪರೇಷನ್ ಆಯ್ಬೊಕ್ಕ ಅರಿ ಇಲ್ಲಡೆ ಇತ್ತೆರ. ಬಡಕಾಯಿ ತಿಟ್ಟು ಯಕ್ಷಗಾನ ಕಲಾವಿದರು ಶ್ರೀಪಾದ್ ಹೆಗಡೆ ಹಡಿನ್ಬಾಳ 57ನೇ ವರ್ಷ ಪ್ರಾಯೋಡು ಗುರುವಾರ ತೀರಿಯರು. ಆರು ಬೊಡದಿ ಬೊಕ್ಕ ಈರ್ವೆರು ಆಂಜುಕ್ಲಿನ ಅಗತ್ತಿದರು. ಕರಿನ ವರ್ಷ ಕಡತೋಕಡು ಗಣತಿನ ಚಿತ್ತ ಗಾಡಿ ಅವಘಡಡು ತರೆಕ್ ಪೆಟ್ಟಾದು ಆಪರೇಷನ್ ಆಯ್ಬೊಕ್ಕ ಶ್ರೀಪಾದ ಹೆಗಡೆ ಇಲ್ಲಡು ಇತ್ತಿರು. ಇಂಚಿಪ್ಪ ಹುಷಾರಿದ್ದಂದೆ ಅಯನ ಹೆಗಡೆರ್ನ ಒಡಿಪುದ ಆಸ್ಪತ್ರೆಗೆ ಸೇರ್ಸಾದಿತ್ತಿರು. ಸಾರತ್ತ ಉರ್ಮನುತ 53 ಪುಟ್ಟುದಿನ ಶ್ರೀಪಾದ ಹೆಗಡೆ ಹಡಿನ್ಬಾಳ 1977 ಗುಂಡ ಬಾಳಡು ಯಕ್ಷಗಾನ ರಂಗಕ್ಕೂ ಕಾರ್ದಿದಿತ್ತಿರು. ಅಮೃತೇಶ್ವರಿ ಕೋಟ ಮೇಳ, ಹೀರೆ ಮಹಾಲಿಂಗೇಶ್ವರ ಮೇಳ, ಪಂಚಲಿಂಗೇಶ್ವರ ಮೇಳ ಶಿರಶಿ, ಪೆರಡೂರು ಮೇಳ,
ಬಚ್ಚಗಾರು ರಾಮನಾಥೇಶ್ವರ ಮೇಳ, ಮಂದರ್ತಿ ಶಿರಶಿ ಮಾರಿಕಾಂಬ ಸಾಲೆಗ್ರಾಮ, ಎಡಗುಂಜಿ ನೀಲಾವರ ಮೇಳ ಇಂಚ ಬೆತಿಬೇತೆ ಆಟದ ಮೇಳುಲೆಡು ಸುಮಾರು 40 ವರ್ಷ ಆರು ಸೇವೆ ಸಂದಾದಿರು. ದಕ್ಷ ಪರಮೇಶ್ವರ, ಶ್ರೀರಾಮ, ಆಂಜನೇಯ, ಮಾಗಧ, ಕಂಸ, ಭೀಮಾರ್ಜುನ, ರಕ್ತಜಂಗ, ಪರಶುರಾಮ, ಶತ್ರುಘ್ನ, ಭೀಷ್ಮ ಇಂಚಿತ್ತಿ ವರ್ಷುಲೆಡು ಅಂಬೆ ಚಿತ್ರಾಂಗದೆ ಇಂಚಿತಿ ಸಿರಿ ವೇಷುಲೆಡು ಬೊಕ್ಕ ಹಾಸ್ಯ ವೇಷುಲೆಡು ರೈಸದಿನ ಶ್ರೀಪಾದ ಹೆಗಡೆ ಚಿತ್ರ ಕಲಾವಿದರು ಮಣ್ಣಿದ ಗಣಪತಿ ಮೂರ್ತಿ ಮಲ್ಪನ ಬಿರ್ಸಿರ್ಲ ಆದಿತ್ಯರು. ಘೋರ ಶೂರ್ಪನಗಿ ವೇಷ ಮಲ್ಲ ಪುದರು ಪಡೆದಿತ್ತರು. ಯಕ್ಷಗಾನ ಅಕಾಡೆಮಿ ಕಲಾರಂಗ ಪ್ರಶಸ್ತಿ ಇಂಚ ಬೆತಿಬೇತೆ ಪ್ರಶಸ್ತಿಲಿಗೆ ಸಂತತಿನ ಆರು ಸರ್ವರೆಲ್ಲ ಮೆಚ್ಚುಗೆ ಪಡೆದಿತ್ತರು. ಕುಡ್ಲದ ಉರ್ವ ಸ್ಟೋರ್ ಮೋನಿಕಾ ಹಿಲ್ವೆ ಬಿಲ್ಡಿಂಗ್ ಹೊಸ ಜವಳಿ ಅಂಗಡಿದ ಶ್ರೀ ಕಟಿಲೇಶ್ವರಿ ಸೆಲೆಕ್ಷನ್ ಶುಕ್ರವಾರ ಉದಿಪನಾಡ್ ಚಿತ್ರಾಪುರ ಮಟ್ಟದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ತುಡರ್ ಪೊತ್ತಾದು ಹೊಸ ಅಂಗಡಿನ ಉದಿಪನ ಮಲ್ತಿರ. ಶ್ರೀ ಕಟಿಲೇಶ್ವರಿ ಸೆಲೆಕ್ಷನ್ ಹೊಸ ಜವಳಿದ ಅಂಗಡಿ ಉದಿಪನಗು ಶುಕ್ರವಾರ ಕುಡ್ಲ ಉರ್ವ ಸ್ಟೋರ್ದ ಹಿಲ್ ವ್ಯೂ ಬಿಲ್ಡಿಂಗ್ ಅಟ್ಟಣೆ ಮಲ್ತಿದಿತ್ತರ. ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ತುಡರ್ ಪೊತ್ತಾದು ಹೊಸ ಜವಳಿ ಅಂಗಡಿನ ಉದಿಪನ ಮಲ್ತಿರ. ಶಾಸಕರು ವೇದವ್ಯಾಸ್ ಕಾಮತ್ ಎಡ್ಡೆಪ್ಪು ಬಯಕದು ಇತ್ತೆ ಬೋಡಾಯಿನಾಥ್ ಉದ್ಯಮಲು ಬರಂದುಲ್ಲ ಇತ್ತೆದ ಪಂಥದ ಯುಗ ಗಿರಾಕಿಲಿಗೆ ಎಡ್ಡೆ ಗುಣಮಟ್ಟದ ಸುತ್ತಲೂ ತಿಕ್ಕುನಂಜಾವಡು ಎಡ್ಡೆ ಜನಸೇವೆ ನಡಪಡನ್ ಪಂಡಿರ. ಕಟಿಲೇಶ್ವರಿ ಸೆಲೆಕ್ಷನ್ ಬಹಳ ಉತ್ತಮ ರೀತಿಯಲ್ಲಿ ಮಂಗಳೂರಿನ ಜನತೆಗೆ ಒಂದು ಸೇವೆಯ ರೀತಿಯಲ್ಲಿ ಅವರ ಈ ಒಂದು ಉದ್ದಿಮೆ ಮಳಿಗೆ ನಡೆಯಲಿ. ಅದರ ಮುಖಾಂತರ ಕಟಿಲೇಶ್ವರಿ ಸೆಲೆಕ್ಷನ್ ಮಂಗಳೂರಿನಲ್ಲಿ ಇನ್ನು 10 ಇದೇ ರೀತಿಯ ದೀಪ ಪ್ರಜ್ವಲನೆ ಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರ ಆಗಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರ ಸಮ್ಮುಖದಲ್ಲಿ ಈ ಉದ್ದಿಮೆಯನ್ನು ಪ್ರಾರಂಭಿಸಿದಂಥ ಗೌರವಾನ್ವಿತರಿಗೆ ಅದೇ ರೀತಿ ಎಲ್ಲ ಹಿರಿಯರಿಗೆ ನಾನು ವಂದನೆಗಳನ್ನು ಹೇಳ್ತಾ, ಒಂದು ಸಂಸ್ಥೆಯ ಅಥವಾ ಎಲ್ಲರ ಒಡೆತನ ಯಾವಾಗ ಬರುವುದು ಹೇಳಿದರೆ ಐಶ್ವರ್ಯ ಅನ್ನುವಂಥದ್ದಿದ್ದರೆ, ಅಂದರೆ ಸಂಪತ್ತಿರಬೇಕು ಮತ್ತು ಸಮರ್ಥಳಾಗಿರಬೇಕು. ಹಾಗಿದ್ದರೆ ಮಾತ್ರ ಅವರನ್ನು ಒಡತಿ ಎಂದು ಕರೆಯುವುದು, ಯಾರನ್ನು ಒಡೆಯ ಅಂತ ಕರೆಯುವುದಿಲ್ಲ. ಅವನಿಗೆ ತಾಕತ್ತಿಲ್ಲ ಹೇಳಿದರೆ ಅವನನ್ನು ಬದಿಗೆ ಕೂರಿಸ್ತಾರೆ ಬಿಟ್ಟರೆ ಅವನು ನನ್ನ ಒಡೆಯ ಅಂಥೇಳಿ ಯಾರೂ ಹೇಳುವುದಿಲ್ಲ, ನನ್ನ ಅಧಿಕಾರಿ ಅಂಥೇಳಿ ಯಾರೂ ಹೇಳುವುದಿಲ್ಲ. ಹಾಗಾಗಿ ಕಟಿಲೇಶ್ವರಿ ಹೇಳಿದರೆ ಅವಳಿಗೆ ಎಲ್ಲ ರೀತಿಯಾದಂತಹ ಸಮಸ್ತ ಜಗತ್ತಿನ ಕರ್ತೃ. ಆದ್ದರಿಂದ ಅಂತಹ ದೇವಿಯ ಹೆಸರನ್ನು ಇಟ್ಟು ಸಮರ್ಥಳಾದಂತಹ ಈಶ್ವರಿ ಅಂತ ಹೇಳಿದರೆ ಒಂದು ಐಶ್ವರ್ಯ ಉಳ್ಳವಳು ಅಂಥೇಳಿ ಅರ್ಥ, ಸಮರ್ಥಳು ಅಂಥೇಳಿ ಅರ್ಥ. ಹಾಗೆ ಆ ಹೆಸರನ್ನೇ ಇಟ್ಟಿದ್ದೀರಿ. ಹಾಗಾಗಿ ಈ ಸಂಸ್ಥೆಯು ಕೂಡ ಯಾವುದೇ ರೀತಿಯಾದಂತಹ ತೊಂದರೆಯೂ ಬರುವುದಿಲ್ಲ, ಅವಳು ಕಾಪಾಡ್ತಾಳೆ. ಹಾಗೆ ಐಶ್ವರ್ಯವು ಹೆಸರೇ ಹೇಳುವ ಹಾಗೆ ಐಶ್ವರ್ಯವು ಕೂಡ ಬರಲಿ, ಸಂಪತ್ತು ಕೂಡ ಬರಲಿ ಅಂಥೇಳಿ ಆಶಿಸ್ತಾ, ಈ ಮಳಿಗೆಯ ಹೆಸರು ಇರುವಂತಹ ಕಟೀಲೇಶ್ವರಿ ದೇವಿಯ ತಾಯಿಯ ಕೃಪೆಯಿಂದ ಈ ಬಟ್ಟೆ ಅಂಗಡಿ ಪ್ರಸಿದ್ಧಗೊಳ್ಳಲಿ, ಎಲ್ಲ ರೀತಿಯ ಜನರಿಗೆ ಇದರಿಂದ ಉಪಯೋಗ ಆಗಿ ವ್ಯಾಪಾರವೃದ್ಧಿ, ಕೀರ್ತಿ ಜಯಲಾಭ, ಹಾಗೆ ಇಲ್ಲಿ ಎಲ್ಲ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಒಮ್ಮತದಿಂದ ಒಳ್ಳೆಯ ಮನಸ್ಸಿನಿಂದ ದುಡಿಲಿಕ್ಕೆ ಬೇಕಿದ್ದ ಶಕ್ತಿ, ಯಶಸ್ಸು, ಹಾಗೆ ವ್ಯಾಪಾರ ಅಭಿವೃದ್ಧಿ, ಹಾಗೆ ಗ್ರಾಹಕರಿಗೆ ಸಂತೃಪ್ತಿ ಬೇಕು. ಯಾಕಂತೇಳಿದರೆ ಸಂತೃಪ್ತಿ ಆದರೆ ಪುನಃ ಬಂದು ಬಟ್ಟೆ ಖರೀದಿಸುವಂಥ ಆ ಉತ್ತೇಜನ ಬರ್ತದೆ. ಆ ರೀತಿ ಅವರಿಗೂ ಇದಾಗಿ ವ್ಯಾಪಾರದ ಕೀರ್ತಿ ಎಲ್ಲ ಕೊಡಲಿ.
ಅನಂತ ಸಣ್ಣ ಕಟೀಲು, ಶರವ್ ರಾಘವೇಂದ್ರ ಶಾಸ್ತ್ರಿಲು, ಪಂಚಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರರು ರಮೇಶ ತಂತ್ರಿ, ಮಹಾನಗರ ಪಾಲಿಕೆ ಸದಸ್ಯರು ಜಗದೀಶ ಶೆಟ್ಟಿ, ನಾಗರಿಕ ಹಿತರಕ್ಷಣಾ ಸಮಿತಿದ ಹನುಮಂತ ನಾಯಕ್, ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರರು, ಎನ್ಎಂಪಿಟಿ ನಿವೃತ್ತ ಅಧಿಕಾರಿ ಅಪ್ಪುಕುಟ್ಟಿ ಪಿನ್ನೆರಾದಿತ್ಯರ. ಕಟೀಲೇಶ್ವರಿ ಸೆಲೆಕ್ಷನ್ದ ಸತ್ಯ ಪ್ರಜ್ಞಾ ಎಸ್ ರಾವ್, ಅರುಣಾ ಪಿ ರಾವ್, ಕೃಪಾಕರ ರಾವ್ ಪಾಲ್ಗೊಳ್ಳಿರ. ಕುಡ್ಲದ ಅಕ್ಷಯ ಪಾತ್ರೆ ಪ್ರತಿಷ್ಠಾನದ ನಿಲಿಟ್ಟು ಕೊರೋನಾ ಲಾಕ್ಡೌನ್ ಇಂಚ ಬೇತೆ ಬೇತೆ ಕಷ್ಟ ಎದುರಿಸಾಯಿನ ಬಡವರಿಗೂ ಕಿಟ್ ಒದಗವನ ಕಾರ್ಯಕ್ರಮ ಶುಕ್ರವಾರ ಕುಡ್ಲ ಮಲ್ಲಿಕಟ್ಟೆ ಮಾರ್ಗದ ಸಿವಿ ನಾಯಕ್ ಹಾಲ್ ನಡೆತಿಂಡ. ಚಾರ್ಟರ್ಡ್ ಅಕೌಂಟೆಂಟ್ಲಿನ ಸಂಘ ಕುಡ್ಲ ಘಟಕದ ಗುರುಕಾರ್ಯರು ಎಸ್ಎಸ್ ನಾಯಕ್ ಮಲ್ಲಬಿನ್ನೆರಾದ ಪಾಲ್ಗೊಂಡಿರ. ಕೊರೋನಾ ಸಿಕ್ಕಿಡ್ದವರ ಲಾಕ್ಡೌನ್ ಸೇರಿದು ಬೇತೆ ಬೇತೆ ಕಷ್ಟೊಲಿನ ಎದುರಿಸಾಯಿನ ಬಡವರಿಗೂ ಕುಡ್ಲದ ಇಸ್ಕಾನ್ ಸಂಸ್ಥೆದ ಅಕ್ಷಯ ಪಾತ್ರೆ ಫೌಂಡೇಶನ್ದ ನಿಲಿಟ್ಟು ರೇಷನ್ ಕಿಟ್ ಒದಗವನ ಕಾರ್ಯಕ್ರಮ ಶುಕ್ರವಾರ ಬನ್ಸ್ ಹಾಸ್ಟೆಲ್ ಮಲ್ಲಿಕಟ್ಟೆ ಮಾರ್ಗದ ಸಿವಿ ನಾಯಕ್ ಹಾಲ್ ನಡೆತಿಂಡ. ಚಾರ್ಟರ್ಡ್ ಅಕೌಂಟೆಂಟ್ಲಿನ ಸಂಘ ಕುಡ್ಲ ಘಟಕದ ಗುರುಕಾರ್ಯರು ಎಸ್ಎಸ್ ನಾಯಕ್, ಇಸ್ಕಾನ್ ಸಂಸ್ಥೆದ ಹರಿಚರಣದ ಸ್ವಾಮೀಜಿ, ನಳಂದ ಶಾಲೆ ಶ್ರೀನಿವಾಸ ಪಾಠಶಾಲೆದ ಕಾರ್ಯಂತರ ಡಾಕ್ಟರ್ ಮೋಹನ್ ಪೈ ಇಂಚ ಬಿನ್ನೆ ರೀತಿದು ಬಡವರಿಗೂ ರೇಷನ್ ಕಿಟ್ ಪಟ್ಟಿಯರ. ಎಸ್ಎಸ್ ನಾಯಕ್ ಪಾತಿರ್ದು ತುಳುನಾಡು ಸಂಸ್ಕೃತಿ ಸಂಸ್ಕಾರ ಮಾತೆಟ್ಲ ಎಡ್ಡೆ ಆಚರಣೆ ಮಲ್ತೊಂದುಂಡು. ಗೋವು, ಅಶ್ವಥ, ನಾಗ, ಬ್ರಾಹ್ಮಣ ಆರಾಧನೆ ಬುಡಂದೆ ಮಲ್ತೊಂದುಲ್ಲ. ಕಲಿಯುಗೊಟ್ಟು ಹರಿನಾಮ ಸ್ಮರಣೆ ಶ್ರೇಷ್ಠ ಅಂದು ಪುರಂದರದಾಸರ ಪಂತೆರ. ತಾನು 25 ವರ್ಷಲಿಡಿದಿಂಚ ಇಸ್ಕಾನ್ ಸದಸ್ಯೆ ಆದು ಸೇವೆಡುಲ್ಲೆ ಅನ್ ಪಂಡಿರ. ಸಮಾಜದಲ್ಲಿ ಮುನ್ನಡೆಯಬೇಕಾದ್ರೆ ಗುರಿ ಮತ್ತು ಗುರು ಎರಡು ಬೇಕಾಗ್ತದೆ. ಆವಾಗ ಮಾತ್ರ ನಾವು ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಗುರುಗಳ ಮಾರ್ಗದರ್ಶನ ಬೇಕು, ಹಾಗೂ ಕೂಡ ನಾವೊಂದು ಗುರಿ ಇಟ್ಟುಕೊಳ್ಬೇಕು ಸಮಾಜದಲ್ಲಿ. ಆವಾಗ ಪರಿಸ್ಥಿತಿ ಏನಾಗ್ತದೆ, ಗುರಿ ಇಟ್ಕೊಂಡಿದ್ದೇವೆ ಆದರೆ ಇಂಥ ಒಂದು ಕೋವಿಡ್ ಅಂತ ಸಿಟ್ಯುವೇಶನ್ ಬಂದು ನಮ್ಮ ಗುರಿ ತಲುಪಲಿಕ್ಕೆ ಆಗೋದಿಲ್ಲ ಅಂತೇಳಿ ನೋಡಿರ್ಬೋದು. ನಮ್ಮ ಇಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೇವೆ ಮಂಗಳೂರು, ಅಲ್ಲಲ್ಲಿ ಕಡ್ದು ಹಾಕಿದ್ದಾರೆ. ಕೆಲವು ಸಾರಿ ರೋಡಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ಸೀದಾ ದಾರಿಯಲ್ಲಿ ಹೋಗ್ಲಿಕ್ಕೆ ಬೇರೆ ದಾರಿ ಕೂಡ ಇರ್ತದೆ. ನಾವು ಇಂಥ ಒಂದು ಪ್ರದೇಶವನ್ನು ಮುಟ್ಟಬೇಕಂತ ಗುರಿ ಇಟ್ಟರೆ ಯಾವುದೇ ದಾರಿಯಲ್ಲಾದರೂ ನಾವು ಹೋಗ್ಲಿಕ್ಕೆ ಆಗ್ತದೆ. ನಮ್ಮ ಒಂದು ಬ್ಯೂಟಿಫುಲ್ ಫೋಟೋ ಕೂಡ ಡಾರ್ಕ್ ರೂಮಲ್ಲೇ ಡೆವಲಪ್ ಆಗೋದು. ದಟ್ ಮೀನ್ಸ್ ಇಫ್ ದೆರ್ ಈಸ್ ಡಾರ್ಕ್ನೆಸ್ ಇನ್ ಯುವರ್ ಲೈಫ್ ಮೀನ್ಸ್ ಗಾಡ್ ಈಸ್ ಕ್ರಿಯೇಟಿಂಗ್ ಎ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಫ್ಯೂಚರ್ ಫಾರ್ ಅಸ್. ಆದ್ದರಿಂದ ನಾವು ಸುಖ ದುಃಖವನ್ನು ಒಂದು ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮಿರಬೇಕು. ನಾವು ಹೇಳ್ತೇವೆ ಕಷ್ಟ ಬಂದಾಗ, ದೇವರೇ ನೀನು ಯಾಕೆ ಕಷ್ಟ ಕೊಟ್ಟೆ, ನಮಗೆ ಏನು ದೇವರು ಇದ್ದಾನ ಇಲ್ವಾ, ಇಂಥ ಎಲ್ಲ ಪರಿಸ್ಥಿತಿ ಬರ್ತದೆ. ಆದರೆ ನಮಗೆ ಸುಖ ಬರುವಾಗ ದೇವರೇ ನನಗೆ ಯಾಕೆ ಸುಖ ಕೊಟ್ಟೆ ಅಂತ ಯಾರಾದರೂ ಕೇಳಿದುಂಟಾ? ಇಲ್ಲ. ಆದ್ದರಿಂದ ನಾವು ಸಮಚಿತ್ತವಾಗಿ ಎರಡನ್ನು ಕೂಡ ಸ್ವೀಕರಿಸಬೇಕು. ಹರಿಚರಣದಾಸ ಸ್ವಾಮೀಜಿ ಪಾತೆರ್ದು 12,000 ರೇಷನ್ ಕಿಟ್ ಕೊಡ್ತಾ ಇಡೀ ದೇಶಡು 10 ಕೋಟಿ ವನಸಗು ಸಮಾನ ರೇಷನ್ ಒದಗಾದನು. ಒಂದು ಎಂಕುಲು ಮಲ್ತದಿನತ್ತು ಭಗವಂತೆ ಮಲ್ಪಾದಿನಿ 50,000 ಜನಕ್ಲೆಗೂ ಬೆಚ್ಚ ವನಸು ಕೊಡ್ತಾ ಅಂತ ಪಂಡಿರ. ನಾವು ಬಿಸಿ ಊಟವನ್ನು ಕೊಡ್ತಾ ಇದ್ದೀವಿ. ಊಟವನ್ನು ತಯಾರು ಮಾಡಿ ನಮ್ಮ ಅಡುಗೆ ಕೊನೆಯಲ್ಲಿ ಕೊಡ್ತಾ ಇದ್ದೀವಿ. ಈಗ ಇಷ್ಟು ತನಕ ನಾವು 50,000 ಜನಗರಿಗೆ ನಾವು ಊಟ ಕೊಟ್ಟಿದ್ದೀವಿ. ಅಲ್ಲಿ ವೆನ್ಲಾಕ್ ಹಾಸ್ಪಿಟಲಲ್ಲಿ ನಾವು ಆಶಾ ಕಾರ್ಯಕರ್ತರಿದ್ದಾರಲ್ಲ, ಆಶಾ ಕಾರ್ಯಕರ್ತರು ದೇ ಆರ್ ಫ್ರಂಟ್ ವಾರಿಯರ್ಸ್ ಅಂತ, ಅಂದರೆ ಮುಂದೆ ಇದ್ದದ್ದು ಸೈನಿಕರಂತ ಅವರು ಇದಕ್ಕೆ. ಅವರಿಗೆ ನಾವು ಲಂಚ್ ಮತ್ತು ಡಿನ್ನರ್ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಅವರು ಬೆಳಗ್ಗೆ ಎದ್ದೇಳಿ ಈಗ ಅಡುಗೆ ಸಹ ಮಾಡಲಿಕ್ಕಾಗಲ್ಲ. ಈಗ ಅಂಥದ್ದವರಿಗೆ ಮತ್ತೆ ಇಲ್ಲಿ ಬಂದ ನಂತರ ನಾವು ಲಂಚ್ ಮತ್ತು ಡಿನ್ನರ್ ಕೊಡ್ತಾ ಇದ್ದೇವೆ. ಮತ್ತು
ಲೇಡಿ ಗೋಷನ್ ಹಾಸ್ಪಿಟಲಲ್ಲಿ ನಾವು ಈ ಒಂದು ಪೇಷಂಟ್ಸ್ ಅಟೆಂಡಿಸ್ ಇರ್ತಾರಲ್ಲ, ಪೇಷಂಟ್ಸ್ ಅಟೆಂಡಿಸ್, ನಾವು ಅವರಿಗೆ ಕೊಡ್ತಾ ಇದ್ದೇವೆ ಈ ಒಂದು ಊಟವನ್ನು. ಕೃಷ್ಣನ ಕೈರಿಂದ ಆಗ್ತಾ ಇದೆ ಅಂತ ನಮಗೂ ಗೊತ್ತುಂಟು. ವಿಶ್ವನಾಥ್, ಸುರೇಂದ್ರ ಆಚಾರ್ಯ, ಸುರೇಶ್ ಶೆಣೈ ಪಾಲ್ಗೊಂಡಿರ. ಕರ್ನಾಟಕ ಧಾರ್ಮಿಕ ಪರಿಷತ್ದ ಮಾಜಿ ಸದಸ್ಯರು ಕೆಟಿ ಸುವರ್ಣ ಉಳ್ಳಾಲ ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗ ಆಯೋಗದ ನಿರ್ದೇಶಕರಾದ ಅಧಿಕಾರದ ತೊಂದರೆ ಆಲಿಕೊಡು ಉಳ್ಳಾಲದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ನಿಲೆಟ್ ಸತೀಶ್ ಕರ್ಕೇರಿಯರ್ನ ದುಂಬಾಳ್ತಿಡು ಕೆಟಿ ಸುವರ್ಣರಿಗೂ ಮೆಚ್ಚುಗೆ ಸಂದಾಯರ. ಉಳ್ಳಾಲದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ತಾಪಕ ಗುರ್ಕಾರಿರು ಕರ್ನಾಟಕ ಧಾರ್ಮಿಕ ಪರಿಷತ್ತದ ಮಾಜಿ ಸದಸ್ಯರು ಕೆಟಿ ಸುವರ್ಣರೇನು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಪಿರವೊರಿದಿನ ವರ್ಗೊಳಿನ ಆಯೋಗದ ನಿರ್ದೇಶಕರಾದ ಮಲ್ತದ ಹೊಸ ನಿರ್ದೇಶಕರಾದ ಅಧಿಕಾರದ ತೊನ್ನ ಕೆಟಿ ಸುವರ್ಣರಿಗೂ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲದ ನಿಲೆಟ್ ರಿಷಿ ಹಾರ್ಡ್ವೇರ್ದ ಯಜಮಾನರು ಸತೀಶ್ ಕರ್ಕೇರಿರನ ದುಂಬಾಳ್ತಿಡು ಕೆಟಿ ಸುವರ್ಣರನ ಇಲ್ಲಡೆ ಪೋದು ತಮ್ಮನದ ಮರ್ಯಾದೆ ಮಲ್ತದ ಮೆಚ್ಚುಗೆ ಸಂದಾಯತ ಮಲ್ತಿರು. ಕೆಟಿ ಸುವರ್ಣರು ಪಾತಿರ್ದು ಆಯೋಗದ ನಿರ್ದೇಶಕರಾದ ಸಮಾಜ ಸೇವೆ ಮಲ್ಪರೆ ಅವಕಾಶ ಒದಗಾಯಿನ ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್, ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಗಳಿಗೂ ಸೊಲ್ಮ ಸಂದಾವೆ ಪಿರವೊರಿದಿನ ಸಮಾಜದ ಏಳಿಗೆಗಾದ ಕೆಲಸ ಮಲ್ಪು ಎಂದು ಪಂಡಿರು. ಯಾನ್ ಬ್ರಹ್ಮಶ್ರೀ ಬೆಲ್ಲವದಿಗದ ಒಂಜಿ ಅಧ್ಯಕ್ಷ ಆದ ನಿಖಿಲ್ನ ಪೂರ ಸಾಕರಡು ಯಾನ್ ಒರಿದಾಲ ಮಲ್ಪನತ್ ನಿಖಿಲ ಪೂರ ಇನ್ನು ಸೇರೊಂದು ಎಡ್ಡೆ ರೀತಿಡ್ ನಡಪೊಂದು ಬೈದ ನೆತ್ತ ನೆತ್ತ ನಿಜವಾದ್ಲ ಯಾನ್ ಎನ್ನಂದಿನ ಜಾಸ್ತಿ ನೆಟ್ಟು ಜವಾಬ್ದಾರಿ ಉಂಡು ರಾಜ್ಯದ ಬೇತೆ ಬೇತೆ ಮೂಲೆಗೆ ನೆಗೆ ಪಾರಿಕೊಂಡು ಎಂಗ್ಲಿಗಿನಿ ಸರ್ಕಾರದ ಒಂಜಿ 4 ಜನ ನೆಟ್ಟು ನಿರ್ದೇಶಕರದವರು ಒರಿ ಚೇರ್ಮನ್ ಅದುಳ್ಳೇರು ಈ ಒಂಜಿ ಜವಾಬ್ದಾರಿನ ಯಾನು ನಿಖಿಲ್ನ ಮಾತ ಸಾಕೋರಡು ನೆನ್ನು ನಡಪೊಂದು ಬೋದು ಜನಕುಲಿಗೆ ಹಿಂದುಳಿದ ವರ್ಗ ಅವಾಡು ಮಾತ್ರ ಆ ಒಂಜಿ ಜವಾಬ್ದಾರಿನ ಯಾನು ಮಲ್ತದು ಯಾನ ಕರ್ತವ್ಯ ನಾನು ಮಲ್ಪೆ ಅಂಜನೆ ವಾರ್ಡ್ ಒಂಜಿ 2 ಸರ್ತಿ ಬ್ಯಾಂಗ್ಳೂರ್ಗೆ ಹೋದು ಆ ಅವಳ ಮೀಟಿಂಗ್ ಭಾಗವಹಿಸೊಂದು ಇಪ್ಪೆ ನಿಖಿಲ್ ಮಾತ ನಿಖಿಲ್ನ ಸಾಕಾರ ದುಂಬುಗು ಬೋಡು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಾರ್ಯಗುರುಕಾರ್ಯರು ಸತೀಶ್ ಕರ್ಕೇರಿಯರು ಪಾತಿರ್ದು ಎಡ್ಡೆಪು ಬೈಕಿರು. ಯಶಸ್ವಿಯಾದ ನಮ್ಮ ಮುಲ್ತ ಉಳ್ಳಾಲ ವಲಯಡು ಅನೇಕ ದೇವಸ್ಥಾನ ಅಂಚೆನೆ ದೇವಸ್ಥಾನ ಕಿಂಗ್ಯ ನಮ್ಮ ಮಲ್ರಾಯ ತುಮೂರು ದೈವದ ಒಂಜಿ ಬ್ರಹ್ಮಕಲಸ ಪೊರ್ತುಡು ಕರ್ನಾಟಕ ಸರ್ಕಾರದ ಮುಖಾಂತರ 10 ಲಕ್ಷ ರೂಪಾಯಿ ಪಾಲ್ಗೊಳ್ತೀರು. ಅಂಚೆನೆ ನಾನಾ ದೇವಸ್ಥಾನ ಅವರು ದೇವರುಗಳು ಆರು ಅನೇಕ ಕೊಡುಗೆಗಳನ್ನ ಕೊಡ್ತೀರು. ಸಲಹೆಗಾರರು ಚಂದ್ರಶೇಖರ್ ಉಚ್ಚಿಲ, ಮಾಜಿ ಗುರುಕಾರ್ಯರು ಆನಂದ್ ಕೆ ಅಸೈಗೋಳಿ, ಒತ್ತು ಗುರುಕಾರ್ಯರು ಹರೀಶ್ ಮುಂಡೋಳಿ, ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ, ಪದಾಧಿಕಾರಿ ಲೈನ ಭಗವಾನ್ ದಾಸ್, ರಾಜೇಶ್ ಕೆರೆಬೈಲ್, ಗೋಪಿನಾಥ್ ಬಗಂಬಿಲ, ಹರೀಶ್ ಅಮ್ಲಮೊಗೇರ್, ಸಂಪತ್ ಕುಕ್ಯಾನ್ ಒಟ್ಟುಗಿತ್ತರು. ಪ್ರಧಾನ ಕಾರ್ಯಂತರು ಜೀವನ್ ಕುಮಾರ್ ತೊಕ್ಕೊಟ್ಟು ಕಾರ್ಯಕ್ರಮ ಸುಧಾರ್ತು ಕೊರಿಯರು. ಇಲ್ಲಡು ಮದ್ಮೆಗೆ ಒಪ್ಪುಜೆರೆಂದು ಪೋಡಿಗೆಡು ಪಿಯುಸಿ ವಿದ್ಯಾರ್ಥಿ ತಾನು ಪ್ರೀತಿ ಮಲ್ತದಿನ ಪೊಣ್ಣಗು ಕ್ಲಾಸ್ ರೂಮ್ಡೆ ತಾಳಿ ಕಟ್ಟಿನ ವಿಶೇಷ ಸಂಗತಿ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆ ರಾಜಮುಂದ್ರಿ ಸರಕಾರಿ ಜೂನಿಯರ್ ಕಾಲೇಜ್ ನಡೆತದ ಪ್ರಿನ್ಸಿಪಾಲ್ ಇರುವರೆಗ್ಲ ಟಿಸಿ ಕೊಡ್ದು ಕಡಪೊಡ್ದಿರ. ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆ ರಾಜಮುದ್ರಿಡ್ ಸರ್ಕಾರಿ ಜೂನಿಯರ್ ಕಾಲೇಜು ಒಂಜೆಟ್ಟು ಕಲ್ಪನಾ ಪಿಯುಸಿ ವಿದ್ಯಾರ್ಥಿ ಅವೇ ಕ್ಲಾಸ್ದ ಒರ್ತಿನ ಪ್ರೀತಿ ಮಲ್ತೊಂದಿತ್ತಿದ್ದು ಇತ್ತೆ ಕ್ಲಾಸ್ ಡೇ ತಾಳಿ ಕಟ್ಟದ ಮದ್ಮೆ ಆತೆ ಎಲ್ಲದಕ್ಲು ಮದ್ಮೆಗೆ ಓಪುಜೆರಿಂದು ಪೋಡಿದು ಕ್ಲಾಸ್ ಡ್ ಮದ್ಮೆ ಆತಿರು ಭಾರಿ ಪ್ರೀತಿ ಮಲ್ತೊಂದಿತ್ತಿನ ಈರುವೆರೆಗ್ಲ ಲಾಕ್ಡೌನ್ ನಡೆದವರ ಭೇಟಿಯಾಯರೆ ಸಾಧ್ಯ ಆವೊಂದಿಜ್ಜಾಂಡು ಪೊಣ್ಣನ ಇಲ್ಲಡು ಸಂಗತಿ ಗೊತ್ತಾದು ಪೊಣ್ಣನ ಇಲ್ಲಡು ಲಡಾಯಿಲ ಆತಡು 18 ವರ್ಷ ದಿಂಜಂದಿನ ಈರುವೆರೆನ ವರ್ತನೆ ಇಲ್ಲದಕ್ಲಿಗೂ ಮಲ್ಲ ಸಂಗತಿ ಆದಿಜ್ಜಂಡು ಅಂಚದು ಗೋಸ್ವರಿ ಬುಡ್ದಿತ್ತಿರು. ಹಳ್ಳಿ ಕಾಲೇಜು ಆನ್ಲೈನ್ ಕಷ್ಟ ಅಂದು ಕಾಲೇಜು ಪಾಠ ಶುರುವಾದಿತ್ತಂಡು ಅಂಚ ಕ್ಲಾಸ್ ಬೈದಿನಕ್ಲಿಗೆ ಕ್ಲಾಸ್ ಡೇ ಮದ್ವೆ ಆತಿರು ಅಕ್ಲಿನ ಒಟ್ಟುಗೂ ಓದಿನ ದೋಸ್ತಿಲಿನ ಎದುರುಡೆ ತಾಳಿ ಕಟ್ಟಿದೆ ಯೂನಿಫಾರಂ ಇತ್ತದು ಮದ್ವೆ ಆದು ಕೇಕ್ ಕತ್ತಿರ್ದು ಸಂತೋಷ ಪಟ್ಟೊಂದಿರು. ಈ ಸಂಗತಿನ ವಿಡಿಯೋ ಮಲ್ತದು ಅವು ಸುದ್ದಿ ಆತಂಡು ದೋಸ್ತಿನ ಮದ್ಮೆನ ವಿಡಿಯೋ ಮಲ್ತಿನ ಒರಿ ಕ್ಲಾಸ್ದ ಸರ್ಫಿರಿಗ್ಲ ಅವೆನ್ನು ಕಡಪುಡಿದೆ. ಪ್ರಿನ್ಸಿಪಾಲರಿಗೂ ಶಿಕ್ಷಕರಿಗೂ ಅವು ಪೋತುಂಡು ಒಂದು ಪೊಕ್ಕಡೆ ಮರಳು ಗಟ್ಟದ ನಿಂದು ಅಕರು ಮನಿ ಪಂದೆ ಇತ್ತಿರು ಅವು ನಿಜ ಮದ್ಮೆಂದೆ ಗೊತ್ತಾನಗ ಪ್ರಿನ್ಸಿಪಾಲರು ಈರ್ವೆರೆಗ್ಲ ಟಿಸಿ ಕೊರ್ದು ಕಡಪುಡಿದರು. ಪ್ರಾಯ ಭರ್ತಿ ಆವಂದೆ ಮದ್ಮೆ ಆಯ್ನೆಡ್ದವರ ಐಕ ಸಾಕಾರ ಕೊರ್ನ ಸಾಕ್ಷಾದಿತ್ತಿನ ವಿದ್ಯಾರ್ಥಿಲಿನ ಮಿತ್ತಿಲ ಕಠಿಣ ಕ್ರಮ ದೆತೊಂದುಂಡು.
ಅದೆಟ್ಟು ಗೊಲ್ಲಿಗೆ ಅವಳ ಕೂಡ ಚತ್ತನ್ನ ಭಯಮಿಸತ್ನಿ ಕಲಬೆರಕೆ ತೊಡ್ವೆದ ನೇಯ್ನು ಶುದ್ಧ ನೇಯಿಂದ పతాంజలి డాబర్ వైద్యనాథ్ హిమామి బొక్క జండూ ಸೇರಿನಂಚ 13% ಕಂಪನಿಲು ಗಿರಾಕಿಲೆಗೂ ಮೋಸ ಮಲ್ತೊಂದುಲ್ಲಾಂದು ಕೇಂದ್ರದ ವಿಜ್ಞಾನ ಬೊಕ್ಕ ಪರಿಸರ ಕೇಂದ್ರ ವರದಿ ಕೊಡ್ತುಂಡು. ಭಾರತದ ಮಾರ್ಕೆಟ್ಲಿಡ್ ತಿಕ್ಕುನ ತೊಡ್ಡೈದ ನೇಯಿ ಬ್ರ್ಯಾಂಡ್ಲಿಡ್ ಹೆಚ್ಚಿನವು ಮಾತಾ ಕಲಬೆರಕೆ ತೊಡ್ಡಿನೇಯಿನ ಗಿರಾಕಿಲು ಮಾರಂದುಲ್ಲಾ ಪನ್ಪುನ ಅಂಶ ಸಿಎಸ್ಸಿ ನಡಪಾಯಿನ ಚಿತ್ರನ ಅಧ್ಯಯನಡು ಪಿದಾಯಿ ಬುರ್ದುಂಡು. ದೇಶದ ಮಾರ್ಕೆಟ್ಲಿಡ್ ತೊಡ್ಡೆ ನೇಯ್ತ 13 ಬೆತ್ತಬೇತೆ ಬ್ರ್ಯಾಂಡ್ಲಿನ ಮಿತ್ ನಡಪಾಯಿನ ತನಿಖೆನು ವರದಿ ದೆರೆತು ಪತ್ತುಂಡು. ಚೀನಾಡು ತಯಾರಾಪುನ ಎಸೇಸ ರೀತಿದ ಸಕ್ಕರ ಪಾಕುನು ತೊಡ್ಡೈದ ನೇಯ್ಕ ಬೆರಕೆ ಮಲ್ತದು ಮಾರೊಂದುಲ್ಲೇರು ಪನ್ಪಿನ ಅಂಶ ಈ ಅಧ್ಯಯನೊಡ್ದು ತೆರೆದು ಬೈದುಂಡು. ಗುಜರಾತ್ ಉಡುಪುನ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿದ ಪ್ರಯೋಗಾಲಯಡು ಪರೀಕ್ಷೆ ಆದಿತ್ತಂಡು. ಈ 13 ಮಲಮಲ್ಲ ಕಂಪನಿದ ತೊಡ್ಡೆ ನೇಟ್ 3 ಕಂಪನಿದ ನೆಯ್ ಗುಣಮಟ್ಟದ ಪರೀಕ್ಷೆಡು ಪಾಸ್ ಆತಂಡು. ಒರಿನ 10 ಕಂಪನಿಲು ಕಲಬೆರಕೆ ತೊಡ್ಡೆ ನೆಯ್ ಮಾರೊಂದುಲ್ಲ ಎಂದಿಟ್ಟು ಸಕ್ಕರೆ ಪಾಕ ಸಕ್ಕರೆ ಸಿರಪ್ ಅಂಶ ತೋಜಿತುಂಡು. ಸಿಎಸ್ಸಿ ತೆನಸ್ ಸಂಶೋಧಕರು ಡಾಬರ್ ಪತಂಜಲಿ ವೈದ್ಯನಾಥ್ ಇಮಾಮಿ ಬೊಕ್ಕ ಜಂಡು ಸೇರ್ನಂಚ 13 ಬ್ರ್ಯಾಂಡ್ಲಿನ ತೊಡ್ಡೆ ನೇಯ್ನು ರಾಷ್ಟ್ರೀಯ ತೆನಸು ನಿಯಂತ್ರಣ ಕಾನೂನು ಅಡಿಟ್ಟು ಅಗತ್ಯ ಒಪ್ಪುನ 14 ಪರೀಕ್ಷೆಗಳಿಗೆ ಸೇರ್ಸಾನಗ ಈ ಪುಡಿ ಪಾವನಂಚಿತನ ಇಸಾಯ ಗೊತ್ತಾತುಂಡು.